ಆ, ನಮ್ಮ ತಂಡ ಅಂದರೆ ಹಿಂದಿನ ಸಲ ನಾವು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅನ್ನೋ ಸಿನಿಮಾವನ್ನು ತುಳುನಾಡಿನಾದ್ಯಂತ ಕರಾವಳಿಯಾದ್ಯಂತ ಬಿಡುಗಡೆ ಮಾಡಿದ್ವಿ. ಅದನ್ನು ಅದ್ಭುತವಾಗಿ ನಮ್ಮ ಪ್ರೇಕ್ಷಕರು ಆ, ಸ್ವೀಕರಿಸಿದ್ದಾರೆ. ಅದೇ ರೀತಿ ಇದೀಗ 2 ವರ್ಷಗಳ ನಂತರ ಮತ್ತೆ ಅದೇ ತಂಡ ಎಲ್ಲ ಅದೇ ತಂತ್ರಜ್ಞರು ಪ್ಲಸ್ ಅದೇ ಆ, ಆ, ನಟರನ್ನು ಹೊಂದಿಕೊಂಡಂತಹ ಈ ಸಿನಿಮಾ 2 ವರ್ಷಗಳ ನಂತರ ಮತ್ತೆ ಎಲ್ಲರನ್ನ ಮನೋರಂಜಿಸಲಿಕ್ಕೆ ಕರಾವಳಿಯಾದ್ಯಂತ ಬಿಡುಗಡೆ ಆಗ್ತಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾ ಯಾವ ರೀತಿ ಇದೆ ಅಂತ ನೀವು ಕೇಳಿದರೆ, ಕಳೆದ ಸಲ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಯಾವ ರೀತಿ ಒಂದು ಕಥೆಯನ್ನು ಹೊಂದಿ ಒಂದು ಎಮೋಷನ್ನ ಹೊಂದಿ ಅದರ ಜೊತೆಗೆ ಹಾಸ್ಯವನ್ನು ಕೂಡ ಹೆಣೆಯುತ್ತಾ ಬಂದಿತ್ತು, ಅದೇ ರೀತಿ ಈ ಸಲ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಸರಿನ ಥರನೇ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು ಕೂಡ ಅವನ ದೈನಂದಿನ ದಿನಚರಿಯಲ್ಲಿ ಎಷ್ಟೇ ಕಷ್ಟಪಡ್ತಾನೆ ಇರ್ತಾನೆ ಯಾವಾಗಲೂ. ಅದರ ಮಧ್ಯೆ ದಯವಿಟ್ಟು ನಗುವನ್ನು ಮರಿಬೇಡಿ ಅಂತ ಹೇಳ್ತಾ ನಮ್ಮ ಪ್ರೇಕ್ಷಕರಿಗೆ ಒಂದು 2.5 ಗಂಟೆಯ ನಗುವಿನ ಔತಣದ ಜೊತೆಗೆ ಒಂದಷ್ಟು ಎಕ್ಸೈಟಿಂಗ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು, ಅದರ ಜೊತೆಗೆ ಲವ್ ಸ್ಟೋರಿ, ಅದರ ಜೊತೆಗೆ ಒಂದು ಒಳ್ಳೆಯ ಕಥೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಹಾಗೂ ಎಮೋಷನ್ಗಳನ್ನು ಹೊಂದಿರುವಂತಹ ಒಂದು ಸಿನಿಮಾವನ್ನು ಜನರ ಮುಂದೆ ಇಡ್ತಾ ಇದ್ದೀವಿ. ಇದು ನಾಳೆ 31 ತಾರೀಕು ಕರಾವಳಿಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಪುತ್ತೂರಿನ ಎಲ್ಲ ಮಾಧ್ಯಮ ಮಿತ್ರರ ಹತ್ರ ನಾವು ಕೋರಿಕೊಳ್ಳೋದು ಒಂದೇ, ಯಾಕೆಂತಂದರೆ ಯಾರಿಗೆ ಹೇಳೋದಕ್ಕಿಂತ ಮುಂಚೆನೂ ನಿಮಗೆ ಹೇಳಿದರೆ ಅದರ ಎಫೆಕ್ಟ್ ಜಾಸ್ತಿ. ಯಾಕೆಂದರೆ ನಾವು ಯಾರ ಹತ್ರನೂ ಹೇಳ್ಬೋದು, ಎಲ್ಲೂ ಯಾವ ರೀತಿಯೂ ಪ್ರಚಾರ ಮಾಡ್ಬೋದು, ಆದರೆ ಗಲ್ಲಿಯಲ್ಲೂ ಸುದ್ದಿ ಹೋಗುವಂಥ ಸಾಧ್ಯತೆ ಇರೋದು ಅದು ನಿಮ್ಮಗಳ ಕೈಯಲ್ಲಿ ಮಾತ್ರ. ಸೊ ಇಡೀ ತಂಡ ಇವತ್ತು ನಿಮ್ಮ ಮುಂದೆ ಇದ್ದೇವೆ. ನಿಮ್ಮನ್ನು ಕೈ ಜೋಡಿಸಿ ಕೇಳ್ಕೊಳ್ಳೋದು ಏನು ಅಂತಂದರೆ, ನಮ್ಮ ಸಿನಿಮಾ ಬಂದಿದೆ ಅನ್ನುವಂಥ ಒಂದು ವಿಷಯವನ್ನು ದಯವಿಟ್ಟು ಎಲ್ರಿಗೂ ಪುತ್ತೂರಿನಲ್ಲಿರುವಂತಹ ಎಲ್ಲ ಜನತೆಗೂ ಮುಟ್ಟಿಸಿ ಇದನ್ನು. ಯಾಕೆಂದರೆ ಒಂದು ಅಡುಗೆ ಮಾಡಿದರೆ ಅಡುಗೆ ಮಾಡಿ ಬರೀ ನಾವೇ ಟೇಸ್ಟ್ ಮಾಡೋಕ್ಕಾಗಲ್ಲ, ಇದನ್ನು ಬಡಿಸಬೇಕು ಜನಕ್ಕೆ. ಈ ರೀತಿ ಅಡುಗೆ ತಯಾರಾಗಿದೆ, ದಯವಿಟ್ಟು ಎಲ್ಲರಿಗೂ ಹೇಳಿ, ನಾವು ಬಡಿಸ್ತೀವಿ, ಚೆನ್ನಾಗಿದೆಯಾ ಇಲ್ವಾ ಅಂತ ಅವರು ಹೇಳ್ತಾರೆ. ದಯವಿಟ್ಟು ನೀವು ಕೂಡ ನಾಳೆ ಸಿನಿಮಾ ನೋಡಿ ಹೇಗಿದೆ ಅನ್ನೋದನ್ನು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪಂಡ ಬಾರಿ ಗೌಜಿಡೆ ಕುಡ್ಲ ಬೊಕ ದೇರ್ಲಕಟ್ಟೆ ಬೊಕ ದುಬೈಡ್ ಪೂರ ಪ್ರೀಮಿಯರ್ಸ್ ಆತನು. ಸೊ ನಮ್ಮ ಕಲ್ಪ ಪಾತೆರ್ದು ಅಂತ ವಾಯ್ಸ್ ಪೋತು ಬೊಕ ನಮ್ಮ ಪ್ರಮೋಷನ್ ಆ್ಯಕ್ಟಿವಿಟೀಸ್ಲ ಮಸ್ತ್ ಜೋರ ಒಂದುಂಡು. ಮಾತ ಕಡೆಟ್ಲ ಪಾಸಿಟಿವ್ ರೆಸ್ಪಾನ್ಸಸ್ ಬರೋದುಂಡು. ಬೊಕ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ದುಂಬುದ ಸಿನಿಮಾದ ಮಿತ್ತು ಮಸ್ತ್ ಮೋಕೆ ದೀತೀರಿ, ಮಾತೆರ್ಲ ಎಕ್ಸ್ಪೆಕ್ಟೇಷನ್ ದೀತೀರಿ. ಸೊ ಒಂತೆ ಹಾರ್ಡ್ ವರ್ಕ್ ಜಾಸ್ತಿ ಉಂಡು, ಎಫರ್ಟ್ ಜಾಸ್ತಿ ಉಂಡು ಜನಕ್ಲೇನು ರೀಚ್ ಮಲ್ಪಾಯರೆ. ನಿಕ್ಲೆ ಮಾತೆರೆಲ್ಲ ಗೊತ್ತಿತ್ತಿಲ್ಲ ಕಾನೆ ಫಸ್ಟ್ದ ವಾರಡೇ ಆಡಿಯನ್ಸ್ ಬತ್ತನಂದಾಣ ನಮ್ಮ ಮಲ್ಪುನಕ್ಲೆಗೆ ಸಿನಿಮಾ ಮಲ್ಪುನಕ್ಲೆಗೆ ಬಾರಿ ಎಡ್ಡೆ ಆಪುಂಡು ಆಯ್ಪಂಡ ಪರ್ಸೆಂಟೇಜ್ ವೈಸ್ ತುಳುಗುಪ್ಪುನಂಚಿನ ಒಂಜಿ ಬ್ಯಾರಿಯರ್ ದಾದ ಉಂಡ. ಸೊ ಬೇತೆ ಕನ್ನಡ ಫಿಲ್ಮ್ಸ್ ಬೇತೆ ಫಿಲ್ಮ್ಸ್ಗೆ ಪೂರ ಇರೆಗೊಂಜಿ ಬೇತೆ ಪರ್ಸೆಂಟೇಜ್, ತುಳು ಫಿಲ್ಮ್ಸ್ಗೊಂಜಿ ಬೇತೆ ಪರ್ಸೆಂಟೇಜ್. ಸೊ ಅಂಚಾದ ಈ ನಿಟ್ಟಿಗೆ ನಮ್ಮ ಸಿಂಗಲ್ ಸ್ಕ್ರೀನ್ ಇಜ್ಜಿ ಮೂಲು ಥಿಯೇಟ್ರ್ ಇತ್ತು, ನಾವು ಇತ್ತ ಇಜ್ಜಿ ಅರುಣ ಥಿಯೇಟ್ರ್ ಇಜ್ಜಿ ಅಂಚಾದ ಅವು ಇತ್ತನ ಬಾರಿ ಎಡ್ಡೆ ಆಯ್ತದು ಒಂಜಿ ಲೆಕ್ಕಡೆ. ಬಟ್ ಕ್ವಾಲಿಟಿ ವೈಸ್ ಇತ್ತ ಭಾರತ್ ಸಿನಿಮಾ ಸೇತು ಎಡ್ಡೆ ಉಂಡು, ನನ್ನ ಮಸ್ತ್ ಜನ ತೂಪಿನ ಕುಲ್ಲಕ ಉಲ್ಲೆ. ಬಟ್ ಶೇರ್ದ ವಿಷಯ ಬಂದಾಗ ಭಂಗ ಆಪುಂಡು. ಅಂಚ ಸುರೂತ ವಾರನೇ ಮಾತೆರ್ಲ ಬಂದೊಂದು ಪಿಕ್ಚರ್ ತೂಂಡುಂದಾಣ ಐತಾತು ಖುಷಿ ಹೋಗ್ಲ ಆಪುಜಿ. ಬೊಕ ಸಿನಿಮಾ ನಿಕುಲು ತುಯ್ಯರೆ ಬತ್ತನಂದಾಣ ನಿಕ್ಲೇನು ಖುಷೀಟ್ ಕಡಪುರ್ನ ಜವಾಬ್ದಾರಿನ ಎಂಕುಲ್ ಗೆತ್ತೊಂದುವ ದುಂಬುಲ ನಮ್ಮ ಜವಾಬ್ದಾರಿ ಗೆತ್ತೊಂದಿತ್ತ. ಈ ಸತಿಲ ನಮ್ಮ ಪ್ರೀಮಿಯರ್ ಶೋಸುಡು ನಮ್ಮ ಆ ಒಂದು ರಿಸಲ್ಟ್ ಎಂಕ್ಲೆಗೆ ತಿಕ್ಕಣಿ. ಸೊ ಅಂಚಾದ ತಾಪುನ ನಮ್ಮ ತಂಡದ ನಮ್ಮ ಪಬ್ಲಿಸಿಟಿ ಮಲ್ತೊಂದೇ ಬತ್ತ. ಬಹುಶಃ ರಾಹುಲ್ ಪನ್ಲಕನೆ ದಾದ ನಮ್ಮ ನ್ಯೂಸ್ ಸ್ಪ್ರೆಡ್ ಮಲ್ಪೋನ. ಸೊ ಅವೇನು ನಮಗೆ ಒಂಜಿ ವಾರದ ಉಲಯ ಬತ್ತಲಕ ಬಾರಿ ಎಡ್ಡೆ ಬಂದು ಬೊಕ ಸುರೂತ ಸತಿ ಸಿನಿಮಾಡ್ ಡಿಸ್ಟ್ರಿಬ್ಯೂಷನ್ ಉಪ್ಪುಂಡು. ಬಟ್ ಏರ್ಲ ಬತ್ತದ ಸಿನಿಮಾನ ಎದುರು ಬತ್ತದ ಎಂಕುಲು ನೇನು ಪ್ರೆಸೆಂಟ್ ಮಲ್ಪುವ ಎಂಕುಲು ನೇನು ಅರ್ಪಣೆ ಮಲ್ಪುವ ಪನ್ಪುನ ಕಾನ್ಸೆಪ್ಟ್ ಇಜ್ಜ. ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದುಬೈಡ್ದು ಬತ್ತದು ನಮ್ಮ ಊರುಡ್ಲ ಆ ರೋಹನ್ ಕಾರ್ಪೊರೇಷನ್ ದಾದ ಉಂಡ ಇದು ನಿಕ್ಲೆ ತೋಜೊಂದುಂಡ. ಸೊ ರೋಹನ್ ಕಾರ್ಪೊರೇಷನ್ದ ರೋಹನ್ ಮಂತೇರು ಈ ಸಿನಿಮಾನು ತೂದು ಯಾನು ಇಡೀ ತುಳುವೆರಿಗೆ ಅರ್ಪಣೆ ಮಲ್ಪೇನು ಬಂದು ದುಂಬು ಇದ್ದೀವಿ. ಅವು ಈ ಸಿನಿಮಾ ಒಂದು ಅರ್ಧ ಗೆಂದಿಲ್ಲ ರೋಹನ್ ಅನ್ನೇ ಬರ್ತನ ನಮಗೆ ಅಂಚೆ. ಸೊ ಐತ ಒಟ್ಟು ಜನಕ್ಲೆ ಏರ್ ಸಿನಿಮಾ ತೂಪೆರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾ ತೂಪೆರ ಅಕ್ಲೆಗೆ 2 ವೀಕ್ಸ್ ಟೈಮ್ ಉಂಡು. 2 ವಾರದ ಉಲಾಯಿ ತೂಪೆರ ಅಕ್ಲೆಗೆ ರೋಹನ್ ಕಾರ್ಪೊರೇಷನ್ದ ಎನಿ ಪ್ರಾಪರ್ಟಿ ಅಕ್ಲೆ ಒವೇ ಪ್ರಾಜೆಕ್ಟ್ ನಿಕುಲ್ ಫ್ಲ್ಯಾಟ್ ಸೈಟ್ ಕಮರ್ಷಿಯಲ್ ಇದ್ದತೊಂದು ವರಂದಾಂಡ 10% ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಉಂಡು
ದೂರ ಅಡ್ಡು ಬಾರದ. ಸೊ ಒಂದು ಮಿಡಲ್ ಕ್ಲಾಸ್ ಜನಕ್ಲೆಗಾರನ ಒಂಜಿ ಆಫರ್ ಏರೇ ಪೂರ ದೆತೊಂಡ್ರೆಂಡ ದೆತೊಂದುಲೇನು. ಫಾರ್ ಎಕ್ಸಾಂಪಲ್ ಒಂದು 5 ಲಕ್ಷದ ಪ್ರಾಪರ್ಟಿ ದೆತೊಂದುಂದಾಂಡ 5 ಲಕ್ಷ ರೂಪಾಯಿ ಸ್ಟ್ರೈಟ್ ಕಮ್ಮಿ ಆಪುಂಡು. ಸೊ ಒಂದು ಒಂಜಿ ವಿಶೇಷವಾಯಿನಂಚಿನ ಕೊಡುಗೆ ಎಲ್ಲರದು ಬೊಕ ಅವು ಶುರು ಆಪುಂಡು. ಟಿಕೆಟ್ದ ದಾಖಲಾತಿ ಒಂಜಿ ಕೇಂದ್ರ ಒಂಜಿ ಫೋನ್ ನಂಬರ್ ಎಂಕುಲು ಎಲ್ಲ ರಿಲೀಸ್ ಮಲ್ತೊಂದುಲ್ಲ. ಆ ಫೋನ್ ಮಲ್ತೊಂದುಂದಾಂಡ ಅಟೆಂಡ್ ಮಲ್ಪುವೆರ್. ಸೊ ಅವು ಒಂಜಿ ವಿಶೇಷವಾಯಿನಂಚಿನ ಮಿಡಲ್ ಕ್ಲಾಸ್ ಜನಕ್ಲೆಗೆ ನಮಕೊಂಜಿ ಆಫರ್ ಉಪ್ಪುಂಡು. ಮಲ್ಲಕ್ಲೆಗ್ಲೆಗ್ ಎತ್ತೊಂದುಲ್ಲ ಇದಾನ ತೊಂದರೆ ಇಜ್ಜಿ. ಬಟ್ ಒರಿಯ ಪಾಪದಾಯ ಒಂಜಿ ಇಲ್ಲು ಮಲ್ಪುನ ಅತ್ತ ಅಪಾರ್ಟ್ಮೆಂಟ್ ಮಲ್ಪುನ ಒಂಜಿ 200 ರೂಪಾಯಿ ಕಮ್ಮಿ ಆಡಲ್ಲ, ಒಂಜಿ 500 ರೂಪಾಯಿ ಕಮ್ಮಿ ಆಡಲ್ಲ, 1000 ಕಮ್ಮಿ ಆಡಲ್ಲ, ಕಮ್ಮಿ ದ್ಯಾಟ್ ವಿಲ್ ಬಿ ಬೆನಿಫಿಟೆಡ್ ಅಂಚ. ಸೊ ರಾಹುಲ್ ಪನ್ನ ವಿಷಯನೇ ಬೇರೆ ದಾಲೇಜಿ ಬೊಕ ಸರ್ ಪಾತೆರಡು ಕುಡ್ಲಡಿ ಶೂಟಿಂಗ್ ಅಲ್ಲ ಆಲ್ಮೋಸ್ಟ್ ಮಾತ ಸಿಟಿತ ಉಲಾಯ ನಮ್ಮ ದೀದಿತ್ತ ಮಾತ ಬೊಕ ದೇರ್ಲ ಕಟ್ಟೆಡ್ ಶೂಟಿಂಗ್ ಆಡುಂತ. ಸೊ ಪಿದೆ ಒಲ್ಲ ಔಟ್ಸ್ಕರ್ಟ್ಸ್ ಒಲ್ಲ ಹೋತಿছে ನಾವು ಅಂಚ. ಬಜೆಟ್ ಆಲ್ಮೋಸ್ಟ್ 1.25 ಕ್ಲೋಸ್ ಟು 2 ಕರೆಕ್ಟ್ ಖರ್ಚು ಆവുന്നുണ്ട്. ಸೇಮ್ ಹೀರೋಯಿನ್ ಲಾಸ್ಟ್ ಟೈಮ್ ಇತ್ತು. ಈ ಸತಿ ಸಮತಾ ಮೀನ್ ಗೋಸ್ಮಾರಿ ಫ್ಯಾಮಿಲಿ ಇನ್ ಮಲ್ತೇವೆ ಬೊಕ ಪುಳಿಮುಂಚಿ ಸಿನಿಮಾ ಮಲ್ದಿತ್ತೇವೆ. ಇತ್ತ ನಮ್ಮೊಟ್ಟಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇನ್ ಮಲ್ತೊಂದುಲ್ಲೆ ನನ್ನ ಮೂಜನೇ ಸಿನಿಮಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೂ ಥಿಯೇಟರ್ ಬತ್ತು ದ್ಯಾತ್ ತೂವೋಡು ಪಂಡ ಅಂಚು ಜನಕ್ಕನ ಎಕ್ಸ್ಪೆಕ್ಟೇಷನ್ ಉಂಪುಂಡು ಸಿನಿಮಾ ಬತ್ತು ತೂವೋಡು ಪಂಡ ಅಕ್ಲಿಗೆ ಸ್ಟೋರಿ ಬೋರ್ಡ್ ಉಪ್ಪುಂಡು, ಕಾಮಿಡಿ ಬೋರ್ಡು, ಕತೆ ಬೋರ್ಡು, ಸಸ್ಪೆನ್ಸ್, ಥ್ರಿಲ್ಲರ್, ಆ್ಯಕ್ಷನ್ಲ ಒಂದು ಮಾತ ಎಲಿಮೆಂಟ್ಸ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಡ್ ಉಂಡು. ಸೊ ಜನಕ್ಕೂ ಬತ್ತು ಥಿಯೇಟರ್ ತೂವೋಡು ಪಂಡ ರೀಸನ್ ಉಂಡೈಕ್. ಆ್ಯಂಡ್ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅಕ್ಲ ತಂಡ ದಾದ ಸಿನಿಮಾ ಕೊರ್ತೇರು ಇಂಚ ಜನಕ್ಲ ಮನಸ್ಸು ಗೆಂದಿದೇರು. ಅವೇ ಮನಸ್ಸು ಗೆಂದುನ ಸಿನಿಮಾ ಉಂದುಲ ಉಂಡು. ಅವೇ ಧೈರ್ಯಡು ಜನಕ್ಕೂ ಬರೋಡು, ಅವೇ ನಂಬಿಕೆಡು ಜನಕ್ಕೂ ಸಿನಿಮಾ ಬತ್ತು ಥಿಯೇಟರ್ಡ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತೂವೋಡು ಪನ್ಪುನ ಒಂಜಿ ನಂಬಿಕೆ ಉಂಡು. ಆ್ಯಂಡ್ ಒಂಜಿ ಸಿನಿಮಾ ಗೆಂದೋಡ ಅನ್ಪಂಡು ಜನಕ್ಲೆ ಏತೊಂಜಿ ಮಲ್ಲ ರೋಲ್ ಉಂಡು. ಆತೆ ಮಲ್ಲ ರೋಲ್ ನಿಖಿಲ್ನ ಮಾತೆರ್ಲಲ ಉಂಡು. ನಿಖಿಲ್ನ ಮಾತೆರ ಒಂಜಿ ಪಿಲ್ಲರ್ ಒಂಜಿ ಸಿನಿಮಾ ಗೆಂದೋಡಾಂಡ. ಸೊ ಪುತ್ತೂರ್ದ ದಾದ ಶಕ್ತಿ ಉಂಡು ಅವು ಆ ಜನಕ್ಲೆ ರೀಚ್ ಮಲ್ಪನ ನಿಖಿಲ್ನ ಕೈಟುಂಡು. ಸೊ ನಿಖಿಲ್ನ ಸಪೋರ್ಟ್ ಆ್ಯಂಡ್ ಆಶೀರ್ವಾದ ನಮಗೆ ಬೋರ್ಡ್ ಪಂಡಿ ಮೂಲಕ ಏನೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ರಿಲೀಸ್ ಆಪುಂಡು ನಿಖಿಲ್ ಮಾತೆಲ್ಲ ಥಿಯೇಟರ್ ತೂಲೆ ಖಂಡಿತ ನಿಖಿಲ ಮನಸ್ಸು ಗೆಂದುಂಡು ಪಂದು ಒಂಜಿ ಧೈರ್ಯ ನಮ್ಮ ಪನೊಂದಿಲ್ಲ. ನಟನೆ ಬಿಟ್ಟಿಲ್ಲ ನಾನಿನ್ನ, ಬಟ್ ನಿರ್ದೇಶನದ ಕಡೆ ಒಲವು ಜಾಸ್ತಿ ಆಯಿತು ಸರ್ ನನಗೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಲೈನ್ ಅದು. ಆಮೇಲೆ ಇನ್ನೊಂದು ಜಾಸ್ತಿ ಕಂಫರ್ಟೆಬಿಲಿಟಿ ಎಲ್ಲಿ ಬರುತ್ತೆ ಅಂತಂದರೆ, ನಾನು ಒಬ್ಬ ನಟ, ಹಾಗಾಗಿ ನಿರ್ದೇಶಕನಾಗೆ ಒಬ್ಬ ನಟನಿಗೆ ಹೇಳಬೇಕಾದ್ರೆ ಅವನು ಅದನ್ನು ಯಾವ ರೀತಿ ತಗೋತಾನೆ ಅನ್ನೋದು, ಅವನ ಶೂಸಲ್ಲಿ ನಾನು ನಿಂತಿದ್ದೆ ಅನ್ನೋದು ಗೊತ್ತಿರುತ್ತೆ ನನಗೆ. ಸೊ ಆಮೇಲೆ ನಾವೆಲ್ಲ ಒಂದೇ ಸರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಳಿ ಏನು ಅಂತಂದರೆ, ಒಂದು ಕೂಡು ಕುಟುಂಬ ಸರ್. ಆ ಕೂಡು ಕುಟುಂಬದಲ್ಲಿ ನಾವು ಪ್ರತಿಯೊಬ್ಬನ ಲೈಫಲ್ಲೂ ಕೂಡ ನನ್ನ ಫ್ಯಾಮಿಲಿ ಈ ರೀತಿ ಇರಬೇಕು ಅನ್ನೋ ಒಂದು ಕನಸಿರುತ್ತೆ ನನಗೆ. ನಾನು ಮಿಡಲ್ ಕ್ಲಾಸಿಂದನೇ ಬಂದವನು, ವಿನೀತ್ ಕೂಡ ಮಿಡಲ್ ಕ್ಲಾಸಿಂದನೇ ಬಂದವನು. ನಿಮ್ಮಲ್ಲೂ ತುಂಬ ಜನ ಮ್ಯಾಕ್ಸಿಮಮ್ ಆಗಿ ನಮ್ಮ ಏನು ಪರಿಸರದಲ್ಲಿ ಇರುವಂಥವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ. ಪ್ರತಿಯೊಬ್ಬನಿಗೂ ನನ್ನ ಫ್ಯಾಮಿಲಿ ಈ ರೀತಿ ಇರಬೇಕು ಅನ್ನೋ ಕನಸಿರುತ್ತೆ. ಆ ರೀತಿ ಅವನ ಫ್ಯಾಮಿಲಿ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ದೆನ್ ಆ ಕನಸನ್ನು ನಾವು ಕೂಡ ಜೊತೆಗೆ ಹಾಕಿ, ನಾನಾಗಲಿ ವಿನೀತ್ ಆಗಲಿ ನಾವು ಸ್ಕ್ರಿಪ್ಟಿಂಗ್ ಜೊತೆಗೆ ಮಾಡಿದ್ವಿ. ಅವ್ರ ಕನಸು ಏನಿದೆ, ನನ್ನ ಕನಸು ಏನಿದೆ, ಅದನ್ನೆಲ್ಲ ನಾವು ಗಟ್ಟಿಯಾಗಿ ಕಟ್ಟಿ ಒಂದು ಚಿತ್ರಣವನ್ನು ತೋರಿಸಿದ್ದೀವಿ. ಜನರು ಸಿನಿಮಾ ನೋಡಬೇಕಾದ್ರೆ ಅವರನ್ನು ಹೀರೋನ ಮುಖಾಂತರ ನೋಡ್ತಾರೆ. ಸೊ ವಿನೀತ್ ನಮ್ಮ ಸಿನಿಮಾದ ನಾಯಕ ಏನಿದ್ದಾನೆ, ಅವನು ಪ್ರತಿಯೊಬ್ಬರ ಪಾಯಿಂಟ್ ಆಫ್ ವ್ಯೂ ಆಗ್ತಾನೆ. ಅವನ ಥ್ರೂ ಸಿನಿಮಾ ಹೋಗುತ್ತೆ, ಅವನ ಥ್ರೂ ಜನರು ಎಲ್ಲದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಫ್ಯಾಮಿಲಿಯನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ, ಫ್ರೆಂಡ್ಶಿಪ್ಪನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಯಾವಾಗಲೂ ಈ 3 ವಿಷಯಗಳಲ್ಲಿ ಯಾವಾಗಲೂ ಜಂಜಾಟ ಇರುತ್ತೆ. ನನ್ನ ಕನಸನ್ನು ನಾನು ಫಾಲೋ ಮಾಡಲ, ನನಗೊಂದು ಲವ್ ಇರುತ್ತೆ ಇದನ್ನು ಫಾಲೋ ಮಾಡಲ ನಾನು, ಅಥವಾ ನನ್ನ ಫ್ಯಾಮಿಲಿಗೋಸ್ಕರ ಇರಲ್ಲ ನಾನು. ಯಾವುದನ್ನಾದ್ರೂ ಒಂದರ ಹಿಂದೆ ಹೋದರೆ ಉಳಿದ 2 ನಾನು ಕಳ್ಕೋಬೇಕಾಗುತ್ತೆ. ಈ ರೀತಿಯ ಚಾಯ್ಸಲ್ಲಿ ಹೇಗೆ ನಾಯಕ ನಟ ಹೊರಗಡೆ ಬರ್ತಾನೆ, ಅಥವಾ ಈ 3ಕ್ಕೂ ಯಾವ ರೀತಿಯ ಸೊಲ್ಯೂಷನ್ ಕಂಡ್ಕೋತಾನೆ ಅನ್ನೋದು ಸಿನಿಮಾದ ಹೇಳಿ. ಇವಾಗ ಇಲ್ಲಿ ಈ ಏನು ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳಿಗೆ ಏನಾಗಿವೆ ಅಂದರೆ, ಇವಾಗ ಸಪ್ರೇಟಾಗಿ ಕೂತಿರೋ ಫ್ಯಾಮಿಲಿಗಳು ಏನಾಗಿವೆ, ಈ ಕೂಡು ಕುಟುಂಬವನ್ನು ತೋರಿಸಿದ್ರೆ ಆ ಆಸೆ ಹುಟ್ಟುವಂಥ ವಿಷಯವನ್ನು ನಾವಿಲ್ಲಿ ಮಾಡಿದ್ದೀವಿ.
ನಾವು ಕೂಡು ಕುಟುಂಬವಾಗಿದ್ದರೆ ಚೆನ್ನಾಗಿ ಇರ್ಬೋದಿತ್ತೋ ಏನೋ ಅನ್ನೋ ಆಸೆ ಹುಟ್ಟಬೇಕು. ಆ ರೀತಿಯಲ್ಲಿ ಇದನ್ನು ಸೃಷ್ಟಿ ಮಾಡಿದ್ದೀವಿ ಸರ್. ಹೌದು, ನೆನಪು ಮಾಡ್ಕೋಬೋದು. ಹಾಂ ಸರ್, ಅದೇ ಹೇಳಿದ್ದು ನಾನು, ಈ ರೀತಿ ಇದ್ರೆ ಅನ್ನೋದು, ಈ ರೀತಿ ಇದ್ರೆ ಚಂದ ಅನ್ನೋ ರೀತಿಯಲ್ಲ. ಹೌದು ಹೌದು ಸರ್, ಡೆಫಿನೆಟ್ಲಿ ಹೌದು. ಅದಕ್ಕೆ ನಾವು ಅವರು ಮಾಡಿರುವಂತಹ ಆ ಕೆಲಸವನ್ನು ನಾವು ಸಿನಿಮಾದ ಮುಖಾಂತರ ಇಲ್ಲ ಈ ರೀತಿನೂ ಇರ್ಬೋದು ಅನ್ನೋದನ್ನು ಸ್ವಲ್ಪ ಅಟೆಂಪ್ಟ್ ಸರ್, ಅಷ್ಟೇ ಒಂದು ಪ್ರಯತ್ನ, ಆಮೇಲೆ ಜನರಿಗೆ ಬಿಟ್ಟಿದ್ದು. ಮಾತರಿಗಳ ನಮಸ್ಕಾರ. ಫಸ್ಟ್ ಅದು ನಿಕ್ಲಿಗೆ ಅಭಿನಂದನೆ ಕೊರೊಂದಿಲ್ಲ ದಯಪಂಡ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ 100 ದಿನ ಪೋಡ್ದನ್ನ ನಿಕ್ಲ ಮಸ್ತ್ ಹೆಂಗೆ ಸಪೋರ್ಟ್ ಮಾಡ್ತಾರೆ ಇಡೀ ಟೀಮಿಗೂ. ಅಂಚೆದು ಪುನಃ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಿಲ್ಲ ಅವೇ ಟೀಮ್ ಬೈದೇರಿ ನಿಕ್ಲೆ ಮಸ್ತ್ ಸಪೋರ್ಟ್ ಮಾಡ್ತದೆ. ಈ ಪಿಕ್ಚರ್ನ ಸಕ್ಸಸ್ ಮಾಡ್ಕೊಂಡು ಮಾಡೋದು ಏನಕ್ಕೆ ಏನೊಂದಿಲ್ಲ. ನನ್ನಂಜಿದಾದ ಪಂಡ ನೆಟ್ಟು ಎಡ್ಡೆಡ್ಡ ಹಿರಿಯ ಆ್ಯಕ್ಟರ್ ನಕ್ಲು ಉಳ್ಳೇರು. ನವೀನ್ ಡಿ ಪಾಟೀಲ್ ಅವರು, ಅರವಿಂದ್ ಬೋಳ ಅವರು ಉಳ್ಳೇರು. ಅಂಚಿನ ರವಿರಾಮ ಕುಂಜ ಅಂಚೆ ಎಡ್ಡೆಡ್ಡ ಆ್ಯಕ್ಟರ್ ನಕ್ಲು ಉಳ್ಳೇರು. ಅಂಚೆದು ಪುನಃ ಎಡ್ಡ ಸಿನಿಮಾ ದಯಪಂಡ ಇತ್ತನ ಎಂಕ್ ಪ್ರೀಮಿಯರ್ ಶೋ ಆಯ್ನದ ಬುಕ್ಕ ಫೋನ್ ಬರೋದುಂಡು. ಏಪರ್ ರಿಲೀಸ್ ಪಂಡದಿಂದ ಪಂಡ ತೀರ್ಥಹಳ್ಳಿ ಎಡಕ್ಕೆ ಫೋನ್ ಬರ್ತೇನೆ ಪಿಕ್ಚರ್ ಬೋರ್ಡು ನೆಕ್ಸ್ಟ್ ಕೊರಡು ಎಂಕ್ಲಿಗೆ ಪಂಡದು. ಅಂಚೆ ಒಂಜು ವಾರ ಬಿಡ್ದು ಅಲ್ಪ ಪಾಡೋದಿಲ್ಲ. ಅಂಚನೆ ಕಾಸರಗೋಡು ಅಂಚ ಸುಂಟಿಕೊಪ್ಪ ಅಂಚೆ ಮಸ್ತ್ ಸೆಂಟ್ರದ್ದು ಫೋನ್ ಬರೋದುಂಡಿತ್ತೆ. ಅಂಚೆ ಒಂಜಿ ಎಡ್ಡ ಸಿನಿಮಾ ಆಂಡೆಲ್ಲ ನಿಖಿಲ್ನ ಎಂಕ್ಲೆ ಮಸ್ತ್ ಸಪೋರ್ಟ್ ಬೋಡು ಈ ಪಿಕ್ಚರ್ನ ಗೆಂದದು ಕೊರಡು. ಬೊಕ್ಕ ನಮ್ಮ ರಾಹುಲ ಮೀನ್ರು ಹಂಗೆ ಆಡ ಭಾರಿ ಖುಷಿ ದಯಪಂಡ ಏಸ ಪಿಕ್ಚರ್ ತೂದು ಫಸ್ಟ್ ಗಾರಿ ಕೈ ಕೊಡ್ತು ಬಂಡೆ. ಇವ್ರನ್ನ ಆ್ಯಕ್ಟಿಂಗ್ ಒಂಜಿ ಭಾರಿ ಶೋಕ ಆಯ್ತಂದು. ಇವರು ನಿಜವಾದ ಈ ಮಲಯಾಳ ಇಂಡಸ್ಟ್ರಿಗೆ ಇರು ಬರೋಡು ಭಾರಿ ಸಕ್ಸಸ್ ಅಪ್ಪಾರಿಂದು. ಅಂಚೆ ನಂಬೇರು ನಮ್ಮ ವಿನೀತ್ ಸರ್ ಆರ್ನ ಆ್ಯಕ್ಟಿಂಗ್ ಅವು ಪ್ರತಿಯೊರ್ಲ ಇತ್ತ ಪಾತ್ರನಾಗ ವಿಷಯ ಬಂದ್ಪೇರು ಇಂಕ ದಾದಾನ ಇಂಚಿನಾಕ್ಲ ಆ್ಯಕ್ಟಿಂಗ್ ಭಾರಿ ಶೋಕ ಹಾಕೊಂಡು ಎಡ್ಡೆ ಹಾಕೊಂಡು ಬಂಡದು ಪಣಂದುಳ್ಳೇರು. ಅಂಚೆದು ಪುನಃ ಆರೆಲ್ಲ ಮಸ್ತ್ ಜನ ಇಂದು ಮಲ್ತಂದುಳ್ಳೇರು ಕೇನಂದುಳ್ಳೇರು ಎಡ್ಡ ಆ್ಯಕ್ಟರ್ ಆರು. ಅಂಚಿನ ಸಮತಾ ಮೀನು ಆರ್ನ ಬಗ್ಗೆ ಪನೋಡ್ದು ಇಚ್ಚಿ ಎಡ್ಡ ಒಂಜಿ ಆ್ಯಕ್ಟರ್ ಆರ್ಲ ಆರು ಮಸ್ತ್ ಪಿಕ್ಚರ್ಡಲ್ಲಿ ಇತ್ತ ಮಸ್ತ್ ಮಲ್ತಂದುಳ್ಳೇರು. ಅಂಚೆದು ಪುನಃ ಮಾಂತೇರಿಗಿಲ್ಲ ಅಂಚೆ ನಮ್ಮ ಡೈರೆಕ್ಟರ್ ಉಳ್ಳೇರು. ಅಂಚೆ ಮಾಂತೇರಿಗಿಲ್ಲ ಒಂಜಿ ಪಿಕ್ಚರ್ ಸಕ್ಸಸ್ ಆವಡಂದ ನಿಖಿಲ್ನ ಸಹಕಾರ ಬೋಡು ಬೊಕ್ಕ ಯಾನ್ಲ ಇತ್ತು ಇಂಡಸ್ಟ್ರಿಡು ಒರಿಯೋಡ್ದನ ಕಾರಣ ನಿಖಿಲ್ನ ಸಪೋರ್ಟ್ ಪನೊಂದು ಅಂಚ ಗೆಂದದ ಕೊರಲೆ ನಿಖಿಲಿಗೆ ನಾನೊಂಜಿ ಸೋಲ್ಮೆ ಸಂದಾದ ರೆಡ್ ಪಾತ್ರ ಅಂತ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ